ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಅಡುಗೆ ಯಾರು ಬೇಕಾದರೂ ಮಾಡ್ಬೋದು. ಅದು ದೊಡ್ಡವರಾಗಿರ್ಲಿ, ಸಣ್ಣವರಾಗಿರ್ಲಿ, ಬ್ಯಾಚುಲರ್ಸ್ ಆಗಿರ್ಲಿ, ಗೃಹಿಣಿಯರಾಗಿರ್ಲಿ, ಯಾರೇ ಆಗಿರ್ಲಿ, ಬಟ್ ಅಡುಗೆ ಅಂತೂ ರುಚಿಯಾಗಿ ಶುಚಿಯಾಗಿದ್ರೆ ಆಯ್ತು. ಅಂಡ್ ಆರೋಗ್ಯಕ್ಕೂ ಚೆನ್ನಾಗಿರ್ಬೇಕು. ಸೊ ಹಾಗಿರುವಾಗ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ರುಚಿಯಾದ ಅಡುಗೆ ಹೇಳ್ಕೊಡ್ಲಿಕ್ಕೆ ಅನೀಶ್ ನಮ್ಮ ಜೊತೆಗಿದ್ದಾನೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ ಅನೀಶ್. ಹಾಯ್. ಓಕೆ, ಸುಮಾರು ಸಮಯದ ನಂತರ ಮತ್ತೊಮ್ಮೆ ಅಡುಗೆ ಮನೆಗೆ ಬಂದಿದ್ಯಾ. ವೆಲ್ಕಮ್. ಥ್ಯಾಂಕ್ ಯು. ಓಕೆ, ಸೊ ನೀನ್ ಬಂದಾಗ ಏನಾದ್ರೂ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ಏನಾದ್ರೂ ಒಂದು ಅಡುಗೆ ಇರುತ್ತೆ ಅಲ್ವಾ? ಓಕೆ, ಫಸ್ಟ್ ಆಫ್ ಆಲ್ ನಿನ್ನ ಡ್ರೆಸ್ ಚೆನ್ನಾಗಿದೆ. ಯಾಕಂದ್ರೆ ನಂದು ಯಾವಾಗ್ಲೂ ಈ ರೀತಿದ್ದೇ ಫೇವ್ರೇಟ್, ಈ ಟೈಪ್ ಎಲ್ಲ ಡ್ರೆಸ್ಸಸ್ ಗಳು. ನಿಮ್ಮದೇ ನೋಡಿ ಕಾಪಿ ಮಾಡಿದ್ದೀನಿ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಏನ್ ಹೇಳ್ಕೊಡ್ತಾ ಇದೆಯಾ? ಇವತ್ತು ನಾನು ಎಗ್ ನೂಡಲ್ಸ್ ಮತ್ತೆ ಎಗ್ ಸೂಪ್ ಎಲ್ಲಿ ಕೊಡ್ತಿದ್ದೇನೆ. ಓಕೆ, ಸೊ ನಿಮ್ದು ಏನಾದ್ರೂ ಒಂದು ಸ್ಪೆಷಾಲಿಟಿ ಇರುತ್ತೆ. ಸೊ ಚೈನೀಸ್ ಸೆಕ್ಟರ್ ಅಲ್ಲಿ ಕಾಣುತ್ತೆ, ಬಟ್ ಚೈನೀಸ್ ಅಲ್ದಿದ್ರು ಕೂಡ ಇಂಡಿಯನ್ ಸ್ಟೈಲ್ ನ ಒಂದು ನೂಡಲ್ಸ್. ಓಕೆ, ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟ್ ಮಾಡಿ. ಫಸ್ಟ್ ಪಾತ್ರೆ ಬೇಕಲ್ಲ, ಗ್ಯಾಸ್ ಹಚ್ಚುದಾ? ಎಣ್ಣೆ ಹಾಕುವ. ಎಣ್ಣೆ ಹಾಕುದಾ? ಸಾಕಾ? ಓಕೆ, ಸೊ ಇದು ನೂಡಲ್ಸ್ ಜಾಸ್ತಿಯಾಗಿ ಯಂಗ್ಸ್ಟರ್ಸ್ಗೆ ತುಂಬಾ ಇಷ್ಟ. ಬಟ್ ಇಷ್ಟ ಎಲ್ರಿಗೂ ಇದೆ, ಬಟ್ ಮನೆಯಲ್ಲೇ ಮಾಡ್ಕೊಂಡ್ರೆ ಹೆಲ್ದಿ ಆಗಿರ್ತದೆ. ಹೆಲ್ದಿ ಆಗಿರ್ತದೆ. ಕರೆಕ್ಟ್. ಸೊ ಅನೀಶ್, ಲಾಸ್ಟ್ ಟೈಮ್ ಕೂಡ ನಮ್ಮ ರುಚಿ ಮಾಡಿದ್ದಿ. ಸೊ ಏನಾದ್ರು ಫ್ರೆಂಡ್ಸ್ ಗಳು ಏನಾದ್ರು ಹೇಳಿದ್ರಾ ಅಡಿಗೆ ಮಾಡೋದನ್ನ ನೋಡಿ? ಹೌದು. ಮೊನ್ನೆ ನಾನು ಕಾಲೇಜಿಗೆ ನೋಟ್ಸ್ ಸಬ್ಮಿಟ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ ಕಾಲೇಜಲ್ಲಿ. ಓಕೆ. ಸೊ ಮುಖಕ್ಕೆ ಮಾರ್ಕ್ಸ್ ಎಲ್ಲ ಹಾಕಿ ಹೋಗಿದ್ದೆ. ಹೋಗಿ ಕೂತ್ಕೊಂಡಿದ್ದೆ. ಒಬ್ಬ ಬಂದ, ಕೈ ಹತ್ತಿರ ಬಂದು ಹೇಳಿದ, ನಾನು ನಿನ್ನನ್ನು ಎಲ್ಲಿಯ ನೋಡಿದ್ದೇನೆ ಅಂತ. ಓಕೆ. ನಾನು ಹೇಳಿದ್ದೆ, ನನ್ನನ್ನು ಎಲ್ಲಿ ಮಾಡಿದ್ದೀನಿ ನೀನು ಅಂದ. ಸೊ ಆಗ ನಾನು ನನ್ನ ಅಜ್ಜಿ ನಮ್ಮ ಟಿವಿಯಲ್ಲಿ ನಮ್ಮ ರುಚಿ ನೋಡ್ತಿದ್ರು, ಹಾಗೆ ನಿನ್ನಲ್ಲಿ ನೋಡಿದೆ ಅಡಿಗೆ ಮಾಡ್ತಿದ್ದೆ. ಹಾಗೆ ಸೊ ನಮ್ಮ ರುಚಿ ಬೇರೆಯವರು ನೋಡಿ ನಿಂಗೆ ತಿಳಿಸಿದ್ದಾರೆ. ಸೂಪರ್. ಓಕೆ, ಇದು ಬಿಸಿ ಆಯ್ತು ಅಂತ ಕಾಣುತ್ತೆ. ಫಸ್ಟ್ ನಾವು ಎಗ್ ಹಾಕುವ. ಓಕೆ, ಎಗ್ ಫ್ರೈ ಮಾಡಿ ಮತ್ತೆ ಮಸಾಲ ಫ್ರೈ ಮಾಡುವ. ಸೊ ಇದು ಎಗ್ ನೂಡಲ್ಸ್ ಆಗಿರೋದ್ರಿಂದ ಮೊಟ್ಟೆ, ಒಂದು ಮೊಟ್ಟೆ ಸಾಕಾ? ಒಂದು ಮೊಟ್ಟೆ. ಓಕೆ. ಸೊ ನಿಮಗೆ ಎಗ್ ಜಾಸ್ತಿ ಬೇಕಿದ್ರೆ ಮೊಟ್ಟೆ ಜಾಸ್ತಿ ಹಾಕೊಳ್ಬಹುದು. ಓಕೆ. ಸೊ ಇದರ ಬದಲು ನಾವು ಚಿಕನ್ ಕೂಡ ಆ್ಯಡ್ ಮಾಡಿ ಚಿಕನ್ ನೂಡಲ್ಸ್ ಸಹ ಮಾಡ್ಬೋದು. ಓಕೆ. ಎಗ್ ಇದು ಚಿಕನ್ ಮಾಡ್ಬೋದು, ತೊಂದರೆ ಇಲ್ಲ. ಫೈನ್. ಓಕೆ. ಸೊ ಮಿಕ್ಸ್ ಮಾಡಿ ಸ್ವಲ್ಪ ಇದು ಮಸಾಲೆ ಎಲ್ಲ ಹಾಕ್ತಿರ್ತೇವೆ. ಸರಿ. ಸೊ ಫಸ್ಟ್ ಎಗ್ ಆದ ನಂತರ ಕ್ಯಾಬೇಜ್ ಹಾಕ್ಲಿಕ್ಕೆ. ಕ್ಯಾಬೇಜ್. ಓಕೆ. ಸೊ ಕ್ಯಾಬೇಜ್ ಸ್ವಲ್ಪ ಉದ್ದ ಕಟ್ ಮಾಡಬೇಕಲ್ಲ? ಉದ್ದ ಕಟ್ ಮಾಡಿ. ಸ್ವಲ್ಪ ನೀರುಳ್ಳಿ ಹಾಕುವ, ಆನಿಯನ್ ಪೀಸ್. ಸೊ ಈ ಚೈನೀಸ್ ಎಲ್ಲ ಮಾಡುವಾಗ ಹೀಗೇನಲ್ವಾ, ಜಾಸ್ತಿ ಹೀಗೆ 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 ಎಲ್ಲ ಬಡಲಿಕ್ಕೆ ಇರುತ್ತೆ. ನೀವು ಸಹ ಕಲ್ತಿದ್ದೀರಿ. ಹೌದು. ಸೊ ಮತ್ತೆ ಸ್ವಲ್ಪ ಚಿಲ್ಲಿ ಹಾಕುವ. ಓಕೆ. ಗ್ರೀನ್ ಚಿಲ್ಲೀಸ್. ಇದು ಜಿಂಜರ್ ಗಾರ್ಲಿಕ್ ಮತ್ತೆ ಚಿಲ್ಲಿ ಪೇಸ್ಟ್. ಇದರಲ್ಲಿ ಜಿಂಜರ್ ಗಾರ್ಲಿಕ್ ಇದೆ ಮತ್ತು ಚಿಲ್ಲಿ. ಓಕೆ. ಸೊ ರೆಡಿಮೇಡ್ ಸಿಗುತ್ತೆ, ಅದನ್ನೇ ಹಾಕ್ಬೋದಾ? ಹೌದು, ಅದನ್ನು ಸಹ ಹಾಕ್ಬೋದು. ಮನೆಯಲ್ಲಿ ಗ್ರೈಂಡ್ ಮಾಡಿ. ಓಕೆ. ಗ್ರೈಂಡ್ ಮಾಡಿ ಸಹ ಹಾಕ್ಬೋದು, ತೊಂದರೆ ಇಲ್ಲ. ತಗೊಳ್ಳಿ. ಸೊ ಆನಿಯನ್, ವೆಜಿಟೇಬಲ್ಸ್ ಏನೆಲ್ಲ ಬೇಕು ಎಲ್ಲ ಹಾಕ್ಬೋದು. ಕ್ಯಾಪ್ಸಿಕಮ್, ಕ್ಯಾರೆಟ್ ಕ್ಯಾರೆಟ್ ಹಾಕ್ಬೋದು. ಓಕೆ.
ಅಂದ್ರೆ ಅದರಲ್ಲಿ ನಿಮಗೆ ಹೆಲ್ದಿ ಆಗಿರ್ತದೆ, ಹೌದು. ಪ್ಲಸ್ ವಿಟಮಿನ್ಸ್ ಎಲ್ಲ. ಆದ್ರೆ ಜಾಸ್ತಿಯಾಗಿ ನೂಡಲ್ಸ್ ಎಲ್ಲ ತಿನ್ಬಾರ್ದು ಹೇಳ್ತಾರೆ. ಇನ್ ಕೇಸ್ ಮನೆಯಲ್ಲೇ ನಾವು ಮಾಡಿದ್ರೆ ನಮ್ಮಲ್ಲಿ ಇರುವಂತಹ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಮೈಟ್ ಬಿ ಅಪರೂಪಕ್ಕೆ ಮಾಡ್ಕೊಳ್ಬಹುದು. ಹೌದು, ಸ್ವಲ್ಪ ಫ್ರೈ ಆಗಲಿ. ಸೊ ನೆಕ್ಸ್ಟ್ ನಮಗೆ ನೂಡಲ್ಸ್ ಹಾಕಲಿಕ್ಕೆ ಓಕೆ, ಇದಂದ್ರೆ ಫಸ್ಟ್ ಬಾಯ್ಲ್ ಮಾಡಿ ಇಟ್ಬೇಕು ಸ್ವಲ್ಪ. ಓಕೆ, ಇದು ರೆಡಿಮೇಡ್ ತಂದದ್ದ? ಇಲ್ಲ, ತಂದು ಬಾಯ್ಲ್ ಮಾಡಿದೆ ನಾನು. ಓಕೆ, ಸೊ ರೆಡಿಮೇಡ್ ಆಗಿ ನೂಡಲ್ಸ್ ಗಳು ಸಿಗುತ್ತೆ ಅಲ್ವಾ? ಸಿಗುತ್ತೆ. ಓಕೆ, ಬಟ್ ಇದನ್ನು ಬೇಸಿಕಲಿ ಯಾವ್ದ್ರಲ್ಲಿ ಮಾಡ್ತಾರಂತ ಗೊತ್ತುಂಟಾ ಅನೀಶ್? ಇದು ಬೇಸಿಕಲಿ ಮೈದಾದಲ್ಲಿ ಮಾಡುದು. ಓಕೆ, ಮೈದಾದು ಅಂದ್ರೆ ನಮಗೆ ಮಾಡ್ಲಿಕ್ಕೆ ಆಗಲ್ಲ, ಎಕ್ಸ್ಪರ್ಟ್ಸ್ ಇರ್ತಾರೆ ಅದನ್ನೇ ಮಾಡುವವರು. ಓಕೆ, ಹೋಟೆಲ್ ಅಲ್ಲಿ ಎಲ್ಲ ಅವರೇ ಮಾಡ್ತಾರೆ, ಸೆಫ್ನವರೇ. ಸೊ ಹಾಗಿರುವಾಗ ಇದನ್ನೀಗ ರೆಡಿಮೇಡ್ ಎಲ್ಲರೂ ಜಾಸ್ತಿಗೆ ರೆಡಿಮೇಡ್ ಯೂಸ್ ಮಾಡಿ ಪ್ರಿಫರ್ ಮಾಡ್ತಾರೆ ಅಲ್ವಾ? ನೆಕ್ಸ್ಟ್ ನೂಡಲ್ಸ್ ಹಾಕುವ. ಹಾ, ಗ್ಲಾಸ್ ಇದು ಫೇಮ್ ಸ್ವಲ್ಪ ಒಂದು ಸ್ಪೂನ್ ಕೊಡಿ. ಸೋಯಾ ಸಾಸ್ ಹಾಕುವ. ಸೋಯಾ ಸಾಸ್ ಕಲರ್ ಕೊಡುತ್ತೆ, ಆಡ್ ಆನ್ ಟೇಸ್ಟ್ ಬರುತ್ತೆ ಅಲ್ವಾ? ಸೊ ನೂಡಲ್ಸ್ ಅಂದಾದ್ಮೇಲೆ ಸೋಯಾ ಸಾಸ್ ಬೇಕೇ ಬೇಕು. ಅದು ಕಲರ್ ಇಲ್ಲದ್ರೆ ಮತ್ತೆ ಕೆಲವರು ತಿನ್ನೋದಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಮಿಕ್ಸ್ ಮಾಡುವ. ಸೊ ಈಗ ಆಕ್ಚುಲಿ ನೂಡಲ್ಸ್ ಇದು ಕಲರ್ಸ್ ಬಂತು ಅಲ್ವಾ? ಹೌದು. ಸೊ ಇನ್ ಕೇಸ್ ಚಿಕನ್ ಫ್ಲೇಕ್ಸ್ ಹಾಕೊಳ್ಬಹುದು, ಚಿಕನ್ ಅಥವಾ ಚಿಕನ್ ಕಬಾಬ್ ಇದ್ರೆ ಮಶ್ರೂಮ್, ವೆಜ್ ಅಲ್ಲಿ ಮಶ್ರೂಮ್ ಎಲ್ಲ ಸೋಯಾ ಎಲ್ಲ ಹಾಕಿ ಮಾಡ್ಬೋದು. ಸೊ ಈಗ ಸಾಲ್ಟ್ ಹಾಕುವ. ಸೊ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ನಂತರ ಓಕೆ, ಕರೆಕ್ಟ್ ಆಗಿ ಬ್ಲೆಂಡ್ ಆಗ್ತಾ ಬಂತು. ಬ್ಲೆಂಡ್ ಆಗ್ತಾ ಬಂತು. ಸೊ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕುವ. ಓಕೆ, ಸೊ ಅರುಣಾದವರ ಕರಿಮೆಣಸಿನ ಹುಡಿ. ಸೊ ಸಾಕಾ? ಸಾಕು. ಸೊ ಈ ಕರಿಮೆಣಸಿನ ಹುಡಿ ಏನಿದೆ ಎಲ್ಲ ಕುಟ್ಟಿ ಹುಡಿ ಮಾಡಿದಂತ ಪ್ಯೂರಿಟಿ ಇದರಲ್ಲಿ ಕರೆಕ್ಟ್ ಆಗಿದೆ. ಸೊ ಒಳ್ಳೆ ಸ್ಮೆಲ್ ಬರ್ತಾ ಉಂಟು ಅದು ಅಲ್ವಾ? ಹೌದು. ಕರೆಕ್ಟ್ ಆಗಿ ಬ್ಲ್ಯಾಕ್ ಪೆಪ್ಪರ್ ಇದು ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ. ಸೊ ನಿಮ್ಮ ಕುಕ್ಕಿಂಗ್ ಅಲ್ಲಿ ಇದೆ ಯಾವಾಗ್ಲೂ ಎಷ್ಟು ಮಿಕ್ಸ್ ಮಾಡಿದ್ರು ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಲ್ವಾ? ಅಂದ್ರೆ ಇಟ್ ಇಸ್ ಅ ಹ್ಯಾಬಿಟ್. ಮಾಡ್ತಾ 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 ಯಾವಾಗ್ಲೂ ಅದೊಂದು ಹ್ಯಾಬಿಟ್ ಆಗಿ ಹೋಗ್ಬಿಟ್ಟು. ಹೌದು. ಓಕೆ, ಸೊ ಈಗ ಸ್ವಲ್ಪ ಮಿಕ್ಸ್ ಮಾಡುವ. ಮತ್ತೆ ನಮ್ಮದು ನೂಡಲ್ಸ್ ರೆಡಿ ಆಯಿತು. ರೆಡಿ ಆಯ್ತು, ಚಟ್ಪಟಾಕ್ ನೂಡಲ್ಸ್ ರೆಡಿ ಆಯ್ತು. ಓಕೆ, ಸೊ ಇದೊಂದು ನಮಗೆ ಬ್ರೇಕ್ಫಾಸ್ಟಿಗೆ ಏನಾದ್ರೆ ಅರ್ಜೆಂಟ್ ಟೈಮಿಗೆ ಒಂದು 5 ಮಿನಿಟ್ಸ್ ಟೈಮ್ ಇದೆ ಮಾಡುವ ಅಂತ ಹೇಳಿದ್ರೆ ಹೌದು, ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಮನೆಯಲ್ಲಿ ಅಲ್ವಾ? ಸೊ 5 ಮಿನಿಟ್ಸ್ ಅಲ್ಲಿ ಮಾಡಿ ರೆಡಿ ಮಾಡ್ಬೋದು. ಓಕೆ ಓಕೆ. ಸೊ ಓಕೆ, ನಮ್ಮದು ರೆಡಿ. ರೆಡಿಯಾ? ಗ್ಯಾಸ್ ಆಫ್ ಮಾಡುವಾಗಲ್ಲ? ಎಸ್. ಓಕೆ ಓಕೆ ಓಕೆ. ಸೊ ಫಿನಿಶಿಂಗ್ ಟಚ್ ಕೊಡುವ. ಸೂಪರ್. ಸೊ ಎಗ್ ನೂಡಲ್ಸ್ ಅಂತೂ ತುಂಬಾ ಹೊತ್ತು ತಕೊಳ್ಳಲ್ಲ, ಎಲ್ಲ ರೆಡಿ ಇದ್ರೆ ಫಾಸ್ಟ್ ಆಗಿ ಮಾಡ್ಬೋದು. ಓಕೆ, ಇದು ನಮ್ಮದು ನೂಡಲ್ಸ್ ರೆಡಿ ಆಗಿದೆ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಅನೀಶ್. ಚೆನ್ನಾಗಿ ಮಾಡಿಕೊಟ್ಟಿದ್ಯಾ, ಫಾಸ್ಟ್ ಮಾಡಿಕೊಟ್ಟಿದ್ಯಾ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಸೂಪರ್. ಓಕೆ, ಸೊ ವೀಕ್ಷಕರೇ, ಎಗ್ ನೂಡಲ್ಸ್ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಫಾಸ್ಟ್ ಆಗಿ ಮಾಡ್ಕೊಳ್ಬಹುದು. ಅಪರೂಪದಲ್ಲಿ ಮನೆಯಲ್ಲೇ ಮಾಡ್ಕೊಟ್ಟಿದ್ರೆ ಹೆಲ್ದಿ ಆಗಿ ಇರುತ್ತೆ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಎಗ್ ನೂಡಲ್ಸ್ ತಯಾರಿಸೋ ವಿಧಾನ. ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಒಂದು ಮೊಟ್ಟೆಯನ್ನು ಹೊಡೆದು ಹುರಿಯಿರಿ. ನಂತರ ಕ್ಯಾಬೇಜ್ ತುರಿ, ಈರುಳ್ಳಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿಯಿರಿ. ಆನಂತರ ಬೇಯಿಸಿದ ನೂಡಲ್ಸ್, ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಕರಿಮೆಣಸು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿ ಎಗ್ ನೂಡಲ್ಸ್ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಎಗ್ ನೂಡಲ್ಸ್ ಫಾಸ್ಟ್ ಆಗಿ ರೆಡಿ ಮಾಡ್ಕೊಂಡು ಕೊಟ್ಟಿದ್ದಾನೆ. ಬಟ್ ಟೇಸ್ಟ್ ಅಂತೂ ನಾನು ಆಮೇಲೆ ಹೇಳ್ತೇನೆ. ಸೊ ಅನೀಶ್ನದು ಯಾವುದಾದ್ರೂ ಇನ್ನೊಂದು ಸಿಮಿಲಾರಿಟಿ ಇರುವಂತಹ ಒಂದು ರೆಸಿಪಿ ಇದ್ದೇ ಇರುತ್ತೆ. ಸೊ ಯಾವ ರೆಸಿಪಿ ಯಾವ ರೀತಿ ಮಾಡ್ಕೊಳ್ಳೋದು ಸಣ್ಣ ವಿರಾಮದ ನಂತರ.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಈ ಕುಚಲಕ್ಕಿ ಬಗ್ಗೆ ಹೇಳ್ಬೇಕಂತಲೇ ಇಲ್ಲ, ಯಾಕಂತ ಹೇಳಿದ್ರೆ ತುಂಬಾನೇ ಪ್ಯೂರಿಟಿ ಆಗಿದೆ ಅಂಡ್ ಎಲ್ಲರ ಮನೆಯಲ್ಲೂ ಕೂಡ ಅಚ್ಚುಮೆಚ್ಚಿನ ಕುಚಲಕ್ಕಿ ಆಗಿಬಿಟ್ಟಿದೆ. ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಅಂಡ್ ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳ ರಾಜ ಅಂತ ಹೇಳ್ತೇವೆ. 40 ವರ್ಷಗಳಿಂದ ಎಲ್ಲರ ಮನೆಯಲ್ಲೂ ಯೂಸ್ ಆಗ್ತಾ ಇರುವಂತಹ ಒಂದು ತುಂಬಾನೇ ಚೆನ್ನಾಗಿರುವಂತಹ ಒಂದು ಪ್ಯೂರಿಟಿ ಇರುವಂತಹ ಬೆಸ್ಟ್ ಅಂಡ್ ಬೆಸ್ಟ್ ಮಸಾಲ ಅಂತ ಹೇಳ್ಬೋದು. ಅಂಡ್ ಹಾಗೇನೆ ಪೋಸ್ಟ್ ಮ್ಯಾನ್ ತೂರ್ ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ರೆಸಿಪಿ. ಎಸ್, ಸೊ ಅನೀಶ್, ನೆಕ್ಸ್ಟ್ ರೆಸಿಪಿ ಯಾವುದು? ಇದು ಎಗ್ ಸೂಪ್ ಅಂತ. ಸೂಪ್? ಹೌದು. ಓಕೆ, ಎಗ್ ಸೂಪ್. ಹೌದು. ಓಕೆ, ನನ್ಗನಿಸುತ್ತೆ ನೂಡಲ್ಸ್ ಗೆ ಇರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸಿಕೊಂಡು ಹೌದು. ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಾಗೆ ಹಾಗೆ ಅಲ್ವಾ? ಓಕೆ, ಸ್ಟಾರ್ಟ್ ಮಾಡುವ. ಏನು ಓಕೆ, ಸ್ಟಾರ್ಟ್. ಒಂದು ಡೀಪ್ ಫ್ರೈ ಮಾಡ್ಲಿಕ್ಕೆ ಉಂಟು, ಅದಕ್ಕೆ ಒಂದು. ಓಕೆ, ಸೊ ಫಸ್ಟ್ ಹಾಗಾದ್ರೆ ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕಿದೆ. ಓಕೆ ಓಕೆ, ಸೊ ಡೀಪ್ ಫ್ರೈ ಆಚೆ ಮಾಡುವ, ಈಚೆ ನಾನು ಮಸಾಲ ಮಾಡ್ತೇನೆ. ಫೈನ್. ಹಾಗಾದ್ರೆ ಈ ಕಡೆ ಇಡ್ಲಾ? ಎಣ್ಣೆ ಹಾಕುದಲ್ಲ? ಓಕೆ, ಹಾಕಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ವಿಟಮಿನ್ ಎ ಡಿ ಇರುವಂತಹ ಸೂಪರ್ ಆಯಿಲ್ ಇದಲ್ವಾ? ಹೌದು. ಎಷ್ಟು ಸಾಕ ಎಣ್ಣೆ? ಸ್ವಲ್ಪ ಹಾಕಿ. ಓಕೆ, ಸಾಕು. ಸೊ ಇದನ್ನು ಸೊ ನಿಂಗೆ ಮಸಾಲ ಮಾಡ್ಕೊಳ್ಳಿಕ್ಕೆ ಈ ಕಡೆ ಒಂದು ಪಾತ್ರೆ ಬೇಕಲ್ಲ? ಓಕೆ, ಫಸ್ಟ್ ಇದನ್ನು ಮಿಕ್ಸ್ ಮಾಡೋಣ ನಾವು ನೂಡಲ್ಸ್ಗೆ. ಓಕೆ, ನೂಡಲ್ಸ್ ಮತ್ತು ಕಾರ್ನ್ಫ್ಲವರ್ ಸ್ವಲ್ಪ ಮಿಕ್ಸ್ ಮಾಡುವ. ಸೊ ಇದು ಯಾಕೆ ಅಂದರೆ ಕಾರ್ನ್ಫ್ಲವರ್ ಯಾಕೆ ಅಂದರೆ ಇದು ಅಂದರೆ ಥಿಕ್ನೆಸ್ ಕೊಡ್ತದೆ. ಓಕೆ, ಇದಕ್ಕೆ. ಸೊ ಸಿಂಪಲ್ ಆಗಿ ನೂಡಲ್ಸ್ಗೆ ಕಾರ್ನ್ಫ್ಲವರ್ ಮಿಕ್ಸ್ ಮಾಡೋದು ಅಷ್ಟೇ. ಓಕೆ, ಸೊ ಇದು ಸೂಪಲ್ಲಿ ಮೇನ್ ಐಟಮ್ ಬರುತ್ತೆ. ಓಕೆ ಓಕೆ, ಅದೇ ಇದು ಕ್ರಿಸ್ಪಿ ಆಗಿ ಬರುತ್ತೆ ಅಲ್ವಾ? ಹೌದು. ಓಕೆ, ಸೊ ನೀವು ಫ್ರೈ ಮಾಡಿ. ಓಕೆ, ಕೊಡಿ. ನಾನು ಈಚೆ ಮಸಾಲ ಮಾಡ್ತೇನೆ. ಸರಿ, ಹಾಗಾದ್ರೆ ಓಕೆ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈ ಕಡೆ. ಹೌದು. ಗ್ಯಾಸ್ ಹಚ್ಚುವಲ್ಲ? ಓಕೆ, ಇದಕ್ಕೂ ಎಣ್ಣೆ ಬೇಕು, ಸ್ವಲ್ಪ ಸಾಕು. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಲ್ಲದೆ ಯಾವುದು ಫುಡ್ ಪರ್ಫೆಕ್ಟ್ ಕಂಪ್ಲೀಟ್ ಆಗಲ್ಲ. ಓಕೆ, ಸಾಕಾ? ಸಾಕು. ಓಕೆ, ನಾವು ಫಸ್ಟ್ ಈಗ ಕ್ಯಾಬೇಜ್ ಹಾಕುವ. ಓಕೆ, ಸೊ ಫ್ರೈ ಆಗಿದೆ ನೋಡು. ಒಂದು ಆಗಿದೆ. ಕ್ಯಾಬೇಜ್, ನಂತರ ಸ್ವಲ್ಪ ಆನಿಯನ್. ಓಕೆ, ನೀರುಳ್ಳಿ ಅಲ್ವಾ? ಹೌದು. ಓಕೆ, ಸೊ ಇದು ಎಣ್ಣೆ ಬಿಸಿ ಆಗಿದೆ, ಇದು ರೋಸ್ಟಿಂಗಿಗೆ ನಾನು ಹಾಕ್ತೇನೆ ಹಾಗಾದ್ರೆ. ಓಕೆ, ಬಿಸಿ ಆಗಿದೆಯಾ? ಹೌದು. ಓಕೆ, ಹಾಕಿ. ಸ್ವಲ್ಪ ಇದು ಮಿಕ್ಸ್ ಮಾಡಿ. ಓಕೆ, ಬಿಡಿ. ಈಗ ಅದು ರೋಸ್ಟ್ ಆಗಲಿಲ್ಲ? ರೋಸ್ಟ್ ಆಗಲಿ. ಸೊ ಇದು ನೂಡಲ್ಸ್ ಅಲ್ಲಿ ಮೇನ್ ಆಗಿ ಒಂದು ಟೇಸ್ಟ್ ಕೊಡುವಂತ. ಓಕೆ, ಸೊ ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ಓಕೆ, ಸೊ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಇದೆ. ಓಕೆ, ಸೊ ಇದೆಲ್ಲ ಸಣ್ಣದು ಹೆಚ್ಕೊಳ್ಬೇಕಾಗತ್ತಲ್ಲ? ಅಂದ್ರೆ ಸೂಪ್ ಅಂತ ಹೇಳಿದ ತಕ್ಷಣ ತಿನ್ನುವಾಗ ಕುಡಿಯುವಾಗ ಅದು ಬಾಯಿಗೆ ಸಿಗ್ಬೇಕು. ಹೌದೌದು, ಸಿಗ್ಬೇಕು. ಈಗ ಸ್ವಲ್ಪ ವಾಟರ್ ಹಾಕುವ. ನೀರು ಹಾಕುದಾ? ಹೌದು. ಇದಕ್ಕೆ ಅಂದ್ರೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಡ. ಸೊ ಇದರಲ್ಲಿ ನಾವು ಅಡ್ಜಸ್ಟ್ ಮಾಡಿ ಮಾಡ್ಬೋದು. ಸಾಕಾ? ಸ್ವಲ್ಪ ಹಾಕಿ. ಓಕೆ, ಸೊ ಇದು ಬಾಯ್ಲ್ ಆಗಲಿ. ಸೊ ಇದು ಕೂಡ ರೋಸ್ಟ್ ಆಗ್ತಾ ಇದೆ. ಸೊ ಇದು ಸ್ವಲ್ಪ ಬಾಯ್ಲಿಂಗ್ ಆಗಲಿ ಅಲ್ವಾ? ಹೌದು, ಬಾಯ್ಲ್ ಆಗಿ. ಸೊ ಇದು ಎಗ್ ಮಿಕ್ಸ್ ಮಾಡಿ ಮತ್ತೆ ಲಾಸ್ಟಿಗೆ ಫಿನಿಶಿಂಗ್ ಹಾಕಿ. ಸೊ ಇದು ಪರ್ಟಿಕ್ಯುಲರ್ ಆಗಿ ಎಗ್ ಸೂಪ್. ಇದಕ್ಕೂ ಬೇಕಾದ್ರೆ ಚಿಕನ್ ಆಡ್ ಮಾಡ್ಬೋದು ಅಲ್ವಾ? ಸೊ ಮನೆಯಲ್ಲಿ ಏನಾದ್ರೂ ಕುಕ್ ಮಾಡಿದಾಗ ಎಕ್ಸ್ಟ್ರಾ ಚಿಕನ್ ಉಳಿದಿದ್ರೆ ಹಾಕ್ಬೋದು ಅಲ್ವಾ? ಸ್ಟಾರ್ಟಿಂಗ್ ಚಿಕನ್ ಹಾಕಿ ಬಾಯ್ಲ್ ಮಾಡುವಾಗ ಒಟ್ಟಿಗೆ ಬಾಯ್ಲ್ ಆಗುತ್ತೆ. ಸರಿ, ಓಕೆ. ಇಲ್ಲಾದ್ರೆ ಬಾಯ್ಲ್ ಮಾಡಿದ ಚಿಕನ್ ಲಾಸ್ಟಿಗೆ ಫಿನಿಶಿಂಗ್ ಅಲ್ಲಿ ಹಾಕಿದ್ರೆ ಸಹ
ಬರುತ್ತೆ. ಓಕೆ. ಸೊ ಹಾಗಾಗಿರುತ್ತೆ ಈ ಎಲ್ಲ ಚೈನೀಸ್ ಫುಡ್ಗಳ ಸಣ್ಣ ಸಣ್ಣ ಡಾಬಾ ಇರುತ್ತೆ, ಅವರು ಫಾಸ್ಟ್ ಮಾಡೋದು ಇದೇ ರೀತಿ ಅಲ್ವಾ? ಇದೇ ರೀತಿ. ಯಾಕಂದ್ರೆ ಸಿಮಿಲಾರಿಟಿ ಇರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಹೌದು. ಸೊ ಈಗ ಸೋಯಾ ಸಾಸ್ ಹಾಕುವ. ಸೋಯಾ ಸಾಸ್ ಆಯಿತು. ಸ್ವಲ್ಪ ಸಾಲ್ಟ್ ಹಾಕುವ. ಓಕೆ. ಆಕ್ಚುಲಿ ಸೋಯಾ ಸಾಸ್ ಹಾಕಿದಾಗ ಅದರ ಕಲರ್ ಟೆಕ್ಸ್ಚರೇ ಬೇರೆ ಆಗುತ್ತೆ. ಟೆಕ್ಸ್ಚರೇ ಬೇರೆ ಆಗ್ತದೆ. ಸೊ ಸಾಲ್ಟ್ ಹಾಕಿ ಸೊ ಇಲ್ಲಿ ಸಹ ಬಾಯ್ಲ್ ಆಗ್ತಾ ಬಂತು. ಸೊ ಲಾಸ್ಟಿಗೆ ಒಂದು ಎಗ್ ಹಾಕ್ಲಿಕ್ಕೆ ಉಂಟು. ಓಕೆ. ಎಗ್ ಅಂದರೆ ಜಾಸ್ತಿ ಬೇಡ, ಎಗ್ ಸ್ವಲ್ಪ ಸಾಕು, ಸ್ವಲ್ಪ ಅಮೌಂಟಲ್ಲಿ. ಓಕೆ. ಒಂದು ಬಾಯ್ಲ್ ಆಗುವಾಗ ಒಂದು ಎಗ್ ಹಾಕಿದ್ರೆ ಬರುತ್ತೆ. ಓಕೆ. ಸೊ ಎಗ್ ಅಂದರೆ ಆಲ್ರೆಡಿ ಹಾಕಿದಾಗ ಅದು ಇಮಿಡಿಯೇಟ್ಲಿ ಬಾಯ್ಲ್ ಬಾಯ್ಲ್ ಆಗುತ್ತೆ ಆಗುತ್ತೆ, ಅಲ್ವಾ? ಇಮಿಡಿಯೇಟ್ಲಿ ಬಾಯ್ಲ್ ಆಗುತ್ತೆ. ಕಲರ್ ಬಂತು ಅಲ್ಲಿಗೆ ಸಹ. ಸೊ ಇಲ್ಲಿ ನೋಡಿ ಎಗ್ ನೋಡಿ, ಇದು ಕರೆಕ್ಟ್. ಎಗ್ ಅದರಲ್ಲಿ ಕಂಪ್ಲೀಟ್ ಬಾಯ್ಲ್ ಆಗ್ತಾ ಇದು ಕೂಡ ರೋಸ್ಟ್ ಆಗ್ತಾ ಬರ್ತಾ ಇದೆ, ಗೋಲ್ಡನ್ ಕಲರ್ ಅಲ್ಲಿ ಬರ್ತಾ ಇದೆ ಅಲ್ವಾ? ಸೊ ಎಗ್ ಹಾಕಿದ ತಕ್ಷಣ ಅದರ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ದಪ್ಪ ಬರುತ್ತೆ. ಹೌದು. ಸೊ ಇನ್ನು ದಪ್ಪ ಮಾಡ್ಲಿಕ್ಕೆ ನಮ್ಮ ಹತ್ರ ಕಾರ್ನ್ಫ್ಲೋರ್ ಇದೆ. ಸೊ ಅದರಲ್ಲಿಂದ ಮಾಡ್ಬೋದು, ತೊಂದರೆ ಇಲ್ಲ. ಓಕೆ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಅದಕ್ಕೆ ನೀರು ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ನೀರು ಮಿಕ್ಸ್ ಮಾಡುದಾ? ಹೌದು. ಇಲ್ಲಾಂದ್ರೆ ಅದು ಗಂಟು ಉಳಿಯೋದಲ್ವಾ? ಸೊ ಸಾಕಾ? ಸಾಕು. ಸೊ ಇದು ಸಾಕಾಗುತ್ತಾ ಇಷ್ಟು ರೋಸ್ಟ್? ಹೌದು. ಸಾಕಾ? ಓಕೆ, ಸಾಕು. ಸಾಕಾಗುತ್ತೆ. ಹಾಗಾದ್ರೆ ಇದು ಆಫ್ ಮಾಡೋಲ್ಲ? ಓಕೆ. ಸೊ ಇದನ್ನು ಸಪ್ರೇಟ್ ತೆಗೆದಿಡೋದಾ? ಹೌದು, ತೆಗೆದಿಡಿ. ಸೊ ಕೆಲವರಂದ್ರೆ ಇದು ಕಾರ್ನ್ಫ್ಲೋರ್ ಜಾಸ್ತಿ ಹಾಕ್ತಾರೆ, ಅದು ಸೂಪ್ ಅಲ್ಲ, ಅದು ಮ್ಯಾಗಿ ಆಗ್ತದೆ. ಟಿಫಿನಿದ ಒಳಗೆ ಒಂದು ಬಾಕ್ಸ್ ಆದ ಹಾಗೆ ಫುಲ್ ಗಟ್ಟಿ ಆಗ್ತದೆ. ಗಟ್ಟಿ ಆಗುತ್ತೆ. ಹೌದು. ಅಂದ್ರೆ ನಾನು ಸೊಮ್ಮೆ ಫಸ್ಟ್ ಟೈಮ್ ನಾನು ನನ್ನ ದಾಬಾದಲ್ಲಿಯೇ ಮಾಡಿದೆ. ಓಕೆ. ಫಸ್ಟ್ ಟೈಮ್ ಸೂಪ್ ಮಾಡಿದೆ. ಸೊ ನಾನು ಮಾಡಿದ್ದೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ. ಲಾಸ್ಟಿಗೆ ಕಾರ್ನ್ಫ್ಲೋರ್ ಒಂದು ಜಾಸ್ತಿ ಹಾಕಿಬಿಟ್ಟೆ. ಓಕೆ. ಸೊ ಕಾರ್ನ್ಫ್ಲೋರ್ ಜಾಸ್ತಿ ಹಾಕಿ ಮತ್ತೆ ನಾನು ಕುಡಿಲಿಕ್ಕೆ ನೋಡುವಾಗ ಅದು ಫುಲ್ ಇದು ರೈಸ್ನ ತರ ಬರ್ತಾ ಉಂಟು, ಜೆಲ್ಲಿ ತರ ಬರ್ತಾ ಉಂಟು. ಹೌದು. ಸೊ ಎಷ್ಟು ಬೇಕು ಅಷ್ಟೇ ಸ್ವಲ್ಪ. ಅದೇ. ಓಕೆ. ಸೊ ಸ್ವಲ್ಪ ಥಿಕ್ನೆಸ್ ಇದ್ರೆ ಸಾಕು ಅದಕ್ಕೆ. ಸೊ ಇದು ಕರೆಕ್ಟ್ ಆಗಿದೆ ಹಾಗಾದ್ರೆ, ಗೋಲ್ಡನ್ ಕಲರ್. ಹೌದು, ಗೋಲ್ಡನ್ ಕಲರ್ ಬಂದಿದೆ. ಓಕೆ. ಸೊ ಇದು ನಿಮ್ಮ ರೆಸಿಪಿ, ಇದು ನನ್ನ ಸೈಡ್ ಮಾಡಿದ್ದು, ಅದು ನೀವು ಹುಡಿ ಮಾಡ್ಲಿ ಅಥವಾ ಹೀಗೇನೆ ಇರ್ಲಿಯಾ? ಹೌದು, ಹುಡಿ ಮಾಡಿ ಸ್ವಲ್ಪ. ಓಕೆ. ಸೊ ಲಾಸ್ಟ್ ಫಿನಿಶಿಂಗ್ ಅಲ್ಲಿ ಪೆಪ್ಪರ್ ಹಾಕುವ. ಸ್ವಲ್ಪ ಪೆಪ್ಪರ್ ಹಾಕಬೇಕಾಗುತ್ತಾ? ಓಕೆ. ಸೊ ನಿಂಗೆ ಕೂಡ ಗೊತ್ತಿದೆ ಇದು ಟ್ರೆಡಿಷನ್ ಆಫ್ ಕ್ವಾಲಿಟಿ ಅಂಡ್ ಪ್ಯೂರಿಟಿ. ಸೊ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲದವರ ಪೆಪ್ಪರ್ ಪೌಡರ್. ಸಾಕಾ? ಓಕೆ, ಸಾಕು. ಪೆಪ್ಪರ್ ಹಾಕಿದ ನಂತರ ಅದರ ಘಮನೇ ಬೇರೆ ಆಗಿದೆ. ಆಕ್ಚುಲಿ ಅದರ ಸ್ಮೆಲ್ ಮತ್ತು ಅದರ ಓಕೆ ಸೂಪ್ ಈ ತರ ಬರ್ತಾ ಇದೆ ಅಂತ ಗೊತ್ತಾಗ್ತದೆ. ಓಕೆ, ನಮ್ದು ಇವತ್ತು ಸೂಪ್ ರೆಡಿ ಇದೆ. ಈಗ ಲಾಸ್ಟ್ ಫಿನಿಶಿಂಗ್ ಇದು ಕೊರಿಯಂಡರ್ ಇದು ಹಾಕುವ. ಓಕೆ. ಓಕೆ, ದಪ್ಪ ಎಲ್ಲ ಕರೆಕ್ಟ್ ಆಗಿ ಬಂದಿದೆ ಅಲ್ವಾ? ಓಕೆ. ಸೊ ರೆಡಿ ಆಗಿದೆ. ರೆಡಿ ಆಯ್ತಾ? ಸೊ ಗ್ಯಾಸ್ ಆಫ್ ಮಾಡೋಲ್ಲ? ಓಕೆ, ಡನ್. ಸರ್ವಿಂಗ್ ಮಾಡುವ. ಸೊ ಸೂಪ್ ಅಂತೂ ರೆಡಿ ಆಯ್ತು ಅಲ್ವಾ? ಅದಕ್ಕೆ ಸ್ವಲ್ಪ ಹಾಕುವ. ಎಸ್, ರೆಡಿ ಅಲ್ವಾ? ಓಕೆ. ಫೈನಲ್ ಇದು ಹಾಕುವ. ಸೊ ಆ ನೂಡಲ್ಸ್ ಆಮೇಲೆ ಹಾಕೊಳ್ಳೋದು ಈಗಲೇ ಹಾಕೊಳ್ಳಿ? ಆಮೇಲೆ ಹಾಕೊಳ್ಳುವ. ಓಕೆ, ಸರ್ವ್ ತಿನ್ನುವಾಗಲೇ ನೋಡ್ಕೊಂಡ್ರೆ ಆಯ್ತು. ಓಕೆ, ಫೈನ್. ಇದು ಸೂಪ್ ರೆಡಿ ಆಗಿದೆ. ರೆಡಿ ಅಲ್ವಾ? ಎಸ್, ಸೂಪರ್. ಘಮ ಬ್ಲ್ಯಾಕ್ ಪೆಪ್ಪರ್ ಇದು ಒಳ್ಳೆ ಅರೋಮಾ ಬರ್ತಾ ಇದೆ.
ಸೊ ವೀಕ್ಷಕರೇ, ಎಗ್ ಸೂಪ್ ಬಿಸಿಯಾಗಿ ರೆಡಿ ಆಗಿದೆ. ಸೊ ದಿಢೀರ್ ಕೂಡ ಮಾಡ್ಕೊಳ್ಬಹುದು. ಇನ್ ಕೇಸ್ ನೀವು ನೂಡಲ್ಸ್ ಮಾಡುವ ಪ್ಲಾನ್ ಅಲ್ಲಿ ಇದ್ರೆ ಅದರಲ್ಲಿ ಇರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅನ್ನು ಸೈಡ್ಗೆ ಇಟ್ಕೊಂಡು ಈ ರೀತಿ ಸೂಪ್ ಕೂಡ ಮಾಡ್ಕೊಳ್ಬಹುದು. ಸೊ ಬೈ ಒನ್ ಗೆಟ್ ಒನ್ ಫ್ರೀ ತರ ಇರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋ ವಿಧಾನ ಹೇಗಂತ ನೋಡ್ಕೊಂಡ್ಬನ್ನಿ. ಎಗ್ ಸೂಪ್ ತಯಾರಿಸುವ ವಿಧಾನ. ಮೊದಲು ಬೇಯಿಸಿದ ನೂಡಲ್ಸ್ಗೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಉದುರಿಸಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸನ್ನು ಹುರಿಯಿರಿ. ಆನಂತರ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ಪೇಸ್ಟ್, ಸ್ವಲ್ಪ ನೀರನ್ನು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಹೊಡೆದ ಮೊಟ್ಟೆ ಸೇರಿಸಿ ಕುದಿಸಿ. ಮೊಟ್ಟೆ ಬೆಂದ ನಂತರ ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ ಕುದಿಸಿಕೊಳ್ಳಿ. ಮೇಲಿನಿಂದ ಅರುಣಾ ಕರಿಮೆಣಸು ಪುಡಿ ಹಾಕಿ 1-2 ನಿಮಿಷ ಕುದಿಸಿಕೊಳ್ಳಿ. ಆ ಬಳಿಕ ಮೇಲಿನಿಂದ ಕರಿದ ನೂಡಲ್ಸ್ ಹಾಕಿ ಸರ್ವ್ ಮಾಡಿ. ಈಗ ಬಿಸಿ ಬಿಸಿ ಎಗ್ ಸೂಪ್ ಸವಿಯಲು ಬಲು ಚೆನ್ನ. ಎಸ್, ಸೊ ಅನೀಶ್, 2 ದಿಢೀರ್ ಅಂಡ್ ಫಾಸ್ಟ್ ಅಲ್ಲಿ ರೆಸಿಪಿ ರೆಡಿ ಆಗಿದೆ. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೇನೆ ಎರಡೂ ಕೂಡ ಟೇಸ್ಟ್ ನೋಡ್ಲಿಕ್ಕೆ. ಟೇಸ್ಟ್ ನೋಡುವಲ್ವಾ? ಓಕೆ, ನೋಡು. ಎಸ್, ತಗೋ. ಸೊ ನೂಡಲ್ಸ್ ಅಂತೂ ಫಾಸ್ಟ್ ಆಗಿ ರೆಡಿ ಆಗಿದೆ. ಓಕೆ, ಸೂಪರ್. ವೆರಿ ನೈಸ್. ಬ್ಲ್ಯಾಕ್ ಪೆಪ್ಪರ್ ಮತ್ತು ಪ್ಯೂರ್ಲಿ ಹೊರಗಡೆ ನಾವು ತಿನ್ನುವ ಟೇಸ್ಟ್ಗಿಂತ ನಾವು ಮನೇಲಿ ಮಾಡ್ಕೊಂಡು ಏನು ತಿಂತೇವೆ ಅದರ ಟೇಸ್ಟ್ ಬೇರೆನೇ ಇರುತ್ತೆ. ಸೊ ಇದು ತಿಂದಾಗ ಹೊರಗಡೆದು ಉಪ್ಕೊಂಡು ಬರೋದು ಹೊಟ್ಟೆ ಅಥವಾ ಫುಲ್ ಆದಾಗ ಆಗೋದು ಅದಾಗ್ತಾ ಇಲ್ಲ. ಬಟ್ ಇದು ತಿಂದಾಗ ಕರೆಕ್ಟಾಗಿ ನ್ಯಾಚುರಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಚೆನ್ನಾಗಾಗಿದೆ, ಸೂಪರ್. ಆ್ಯಂಡ್ ಸೂಪ್ ಅಂತೂ ಕಾಯ್ತಾ ಇದೆ, ವೆಯ್ಟ್ ಮಾಡ್ತಾ ಇದೆ. ಆ್ಯಂಡ್ ಇದು ಸುಮ್ಮನೆ ಹೀಗೆ ತಿನ್ಲಿಕ್ಕೂ ಒಳ್ಳೆ ಆಗುತ್ತೆ. ಹೌದು, ಕ್ರಂಚಿ ಇರುತ್ತೆ, ಕ್ರಂಚಿಯಾಗಿ ಕುರು ಆಗ್ತಾ ಇದೆ. ಹೌದು. ಸೊ ಇದಕ್ಕೆ ಹಾಕ್ಕೊಂಡು ಕರೆಕ್ಟಾಗಿ ತಿಂದರೆ ಚೆನ್ನಾಗಿ ಬರುತ್ತಲ್ವಾ. ಸೊ ಎಗ್ ಸೂಪ್, ಹೌದು, ಟ್ರೈ ಮಾಡಿ. ಸೂಪರ್ ಆಗಿದೆ. ಅದರ ಟೇಸ್ಟ್ ಏನಿದೆ, ಎಗ್ ಜೊತೆ ಹೌದು ಕ್ರಂಚಿಯಾದ ನೂಡಲ್ಸ್ ಕೂಡ ಕಡಕ್ಕಾದ ಟೇಸ್ಟ್, ಬ್ಯಾಲೆನ್ಸ್ ಟೇಸ್ಟ್. ಯಾಕಂತ ಹೇಳಿದ್ರೆ ಎರಡರಲ್ಲೂ ವಿಭಿನ್ನವಾದ ಟೇಸ್ಟ್ ಇರುತ್ತೆ. ಯಾಕಂತ ಹೇಳಿದ್ರೆ ನೂಡಲ್ಸ್ ರೋಸ್ಟ್ ಆದ ನಂತರ ಅದರ ಟೇಸ್ಟೇ ಬೇರೆ, ಆ್ಯಂಡ್ ಸೂಪಿದ್ದು ಟೇಸ್ಟೇ ಬೇರೆ, ಎಗ್ಗಿದ್ದು ಟೇಸ್ಟೇ ಬೇರೆ. ಬಟ್ ಚೆನ್ನಾಗಿದೆ, ಸಖತ್ತಾಗಿದೆ. ತುಂಬಾ ಖುಷಿ ಆಯಿತು ಅನೀಶ್. ಹೇಗೆ ಅನಿಸ್ತು ನಿಮಗೆ? ಸೂಪರ್ ಆಗಿದೆ. ಸೂಪರ್ ಅನಿಸ್ತಾ? ಖುಷಿ ಆಯ್ತಾ? ನಮ್ಗೆ ಕೂಡ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಚೈನೀಸ್ ಅನ್ನು ಜಾಸ್ತಿ ರೆಫರ್ ಮಾಡಲ್ಲ, ಬಟ್ ರೆಫರ್ ಮಾಡೋದಿಲ್ಲ ಅಂತ ಹೇಳಿದ್ರು ಮನೆಯಲ್ಲೇ ಇರುವಂತಹ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಲ್ವಾ. ಸೊ ಅನೀಶ್, ನಿಂಗೆ ಗೊತ್ತಿದೆ ನಿಮ್ಗೆ ಜಾಸ್ತಿಯಾಗಿ ಎಲ್ಲ ಫುಡ್ಗಳಿಗೆ ಆಯಿಲ್ ಯೂಸ್ ಆಗುತ್ತೆ. ಸೊ ಆಯಿಲ್ ಜಾಸ್ತಿ ಯೂಸ್ ಮಾಡುವಾಗ ಹೆಲ್ದಿ ಆಯಿಲ್ ಚಾಯ್ಸ್ ಮಾಡಬೇಕು. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಆ್ಯಂಡ್ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಬಾಯ್ಲ್ಡ್ ರೈಸ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಅನೀಶ್. ವೆರಿ ನೈಸ್. ಸೂಪರ್ ಆದಂಥ ಸೂಪ್ ಮಾಡಿಕೊಟ್ಟ ಅನೀಶ್, ತುಂಬ ಖುಷಿ ಆಯಿತು. ಸೊ ಇದೇ ರೀತಿ ನಿಮ್ಮಲ್ಲಿ ಕೂಡ ಇದೇ ರೀತಿ ಯಾವುದಾದ್ರೂ ಅಡುಗೆ ಮಾಡುವಂತಹ ಕಲೆ ನಿಮ್ಮಲ್ಲಿದ್ದರೆ ನಿಮ್ಮ ಕೈ ರುಚಿಯನ್ನು ನಮ್ಮ ಅಡುಗೆ ಮನೆಗೆ ಬಂದು ಕೂಡ ನೀವು ತೋರಿಸ್ಬೋದು. ಸೊ ಹಾಗಿರುವಾಗ ಇನ್ಯಾಕೆ ತಡ, ನಮ್ಮ ಟಿವಿಯನ್ನು ನೀವು ಸಂಪರ್ಕಿಸಬಹುದು. ಆ್ಯಂಡ್ ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಹೊಸದಾದಂಥ ರೆಸಿಪಿಗಳ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.